ನಮಸ್ಕಾರ ಸ್ನೇಹಿತರೆ, ಹೆಸರು ಚಿದಾನಂದ್ ಅಂತೇಳಿ. ಊರು ಕೊಂಕಲಲ್ಲಿದ್ದೀವಿ. ಕೊಂಕಲ್ಲು ಗ್ರಾಮ ಮತ್ತು ಗುಡಿಬಂಡ ಮಂಡಲ, ಮಡಕ್ಸಿರ ತಾಲೂಕು, ಅನಂತಪುರ ಜಿಲ್ಲೆಯಲ್ಲಿದ್ದೀವಿ. ಸೊ ನಮ್ಮ ಕಸ್ಟಮರ್ ಆದಂಥ ಹನುಮಕ್ಕ ಮೇಡಮ್ ಅವ್ರಿಗೆ ಕೆಲವೊಂದು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳಿಗೆ ನಾವು ರೆಸ್ಪೋ ರಿಲೀಫು ಮತ್ತು ತುಳಸಿ ಡ್ರಾಪ್ಸು ಮತ್ತು ಅದಾದಮೇಲೆ ಸ್ಕ್ವಾಶನ್ನು ಕೊಟ್ಟಿದ್ವಿ. ಈ 3 ಪದಾರ್ಥಗಳನ್ನು ಸಪ್ಲಿಮೆಂಟ್ಸ್ನ ಬಳಸಿದ ನಂತರ ಅವ್ರಿಗೆ ಏನೆಲ್ಲ ಸಮಸ್ಯೆ ಇತ್ತು ಕ್ಲಿಯರ್ ಆಗಿದೆ. ಕೇಳೋಣ. ಮೇಡಮ್, ನಿಮ್ಮ ಹೆಸರು? ಮೇಡಮ್ ಸರ್, ನನ್ನ ಹೆಸರು ಹನುಮಕ್ಕ ಸರ್. ನನಗೆ ಇದಕ್ಕೂ ಮುಂಚೆಗೆ ಜಾಸ್ತಿ ನನಗೆ ಒಂದು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ನನಗೆ ಬಾಡಿನಾಗೆಲ್ಲ ಜಾಸ್ತಿ ಕೋವಿತ್ತು ಸರ್. ಅದಕ್ಕೆ ಏನು ಕೆಲಸ ಮಾಡಿದ್ರೆ ಒಂದಿನ ಕೆಲಸ ಮಾಡಿದ್ರೆ ನಾವು ಒಂದು ವಾರ ತನಕ ಎದ್ದೇಳ್ತಿರ್ಲಿಲ್ಲ ನಾನು. ಅದಕ್ಕೆ ಇದನ್ನ ಯೂಸ್ ಮಾಡ್ದಾಗಿಂದ ನನಗೆ ಚೆನ್ನಾಗಿ ಆರಾಮಾಗಿದ್ದೀನಿ ಸರ್. ತುಂಬಾ ಆರಾಮಾಗಿದ್ರೆ ಅಂದ್ರೆ ಬಾಡಿ ಒಳಗಡೆ ಕೊಬ್ಬೆಲ್ಲ ಜಾಸ್ತಿ ಆಗಿತ್ತು. ಯಾವ್ದೇ ಕೆಲಸ ಮಾಡಿದ್ರೆ ಸುಸ್ತಾಗ್ತಿದ್ರಿ, ಮಲ್ಕೊಂತಿದ್ರೆ, ಆಯಾಸ ಆಗ್ತಿತ್ತು, ಇವತ್ತು ತಲೆನೋವು ಕೂಡ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಸೊ ಅದಕ್ಕಾಗಿ ನಾನು ನಿಮಗೆ ಕೊಟ್ಟಿದ್ವಿ. ಇವತ್ತು ಆರಾಮಾಗಿ ಕೇವಲ ತುಳಸಿ ಡ್ರಾಪ್ಸ್ ಮತ್ತೆ ರೆಸ್ಪೋ ರಿಲೀಫ್ ಅದಾದ್ಮೇಲೆ ಸ್ಕ್ವಾಶ್ ಅನ್ನ ಕೇವಲ 7 ದಿನಗಳ ಮಾತ್ರನೇ ಬಳಸಿದ್ದಾರೆ. ಇಷ್ಟೊಂದು ಅದ್ಭುತವಾಗಿ ಆರಾಮಾಗಿ ಕೆಲಸ ಮಾಡ್ತಾರೆ. ಇಂಥ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಕೊಟ್ಟ ನಮ್ಮ ವಿನ್ಫಿನಿತ್ ಕಂಪನಿಗೆ ನಿಜವಾಗ್ಲೂ ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು. ವಿಶ್ ಯು ವೆಲ್ಕಮ್ ಡೇ.